ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ಪ್ರತಿ ಸಂಚಿಕೆಯಲ್ಲೂ ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ನಾವು ಕಲಿಸ್ತಾನೇ ಇದ್ದೀವಿ. ನೀವು ಕೂಡ ಕಲಿತಾ ಇದ್ದೀರಿ. ನಿಮ್ಮ ರೆಸಿಪಿ ಬುಕ್ಕಲ್ಲಿ ಈಗಾಗಲೇ ಅದೆಷ್ಟೋ ರೆಸಿಪಿಗಳು ಎಂಟರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂತೆಯೇ ಇವತ್ತಿನ ಈ ಸಂಚಿಕೆಯಲ್ಲೂ ಕೂಡ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಗೀತಾ ಅವರು. ಇದರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಇವತ್ತು ಹಾಗಾದರೆ ನಮಗೆ ಯಾವ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀರಿ? ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಇದು ಹಳೇದೇ, ಆದರೆ ಸ್ವಲ್ಪ ಚೇಂಜಸ್ ಇರ್ತದೆ ಅದರಲ್ಲಿ. ಹಳೆ ಕಾಲದ್ದೇ ನಾವು ಸ್ವಲ್ಪ ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಫಾಸ್ಟ್ ಆ್ಯಂಡ್ ಫ್ಯೂರಸ್ ಅಲ್ಲ, ಫಾಸ್ಟ್ ಆ್ಯಂಡ್ ಟೇಸ್ಟಿ ರೆಸಿಪಿ. ಸರಿ, ಹಾಗಾದರೆ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್, ಹಾಗಾದರೆ ಈಗ ಹಳೆ ಕಾಲದ ರೆಸಿಪಿ ಬಟ್ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿದ್ರಿ. ಯಾವ ರೆಸಿಪಿ ಆ್ಯಕ್ಚುಲಿ? ಇದು ಅಕ್ಕಿ ಹಿಟ್ಟಿಂದು ಮತ್ತು ಕಾಯಿ ಹಾಲಲ್ಲಿ ಬೇಯಿಸ್ಕೊಳ್ಳೋಂಥ ಒಂದು ಕಡುಬು. ಓಕೆ. ಇದು ಹೆಚ್ಚಾಗಿ ಎಲ್ಲಿ ಮಾಡ್ತಾರೆ? ಇದು ಹೆಚ್ಚಾಗಿ ನಮ್ಮೂರಲ್ಲಿ ಮಾಡ್ತಾರೆ. ನಿಮ್ಮೂರು ಅಂದರೆ? ನಮ್ಮೂರು ಮೈಸೂರು. ನಿಮ್ಮೂರು ಯಾವ ಊರು? ಮಲೆನಾಡಲ್ಲಿ ಮಾಡ್ತಾರೆ ಹೆಚ್ಚಾಗಿ. ಅದು ಬೆಳ್ತಿಗೆ ಅಕ್ಕಿದ್ದು. ಅಕ್ಕಿ ಹಿಂದಿನ ದಿನ ನೆನೆಸಿಟ್ಟು ರುಬ್ಬಿ ಮಾಡೋಂಥದ್ದು. ಈಗ ನಾನು ಅಕ್ಕಿ ಹಿಟ್ಟಲ್ಲೇ ಮಾಡಿ ತೋರಿಸ್ತಾ. ಹೌದು, ಹೇಳಿದ್ರಲ್ಲ ಈಸಿಯಾಗಿ ಮಾಡ್ಬೋದು. ಸರಿ, ಹೇಗೆ ಸ್ಟಾರ್ಟ್ ಮಾಡೋದು? ಒಂದು ಕಡಾಯಿ ಬೇಕು. ಸಾಕಾ? ಸಾಕು. ಗ್ಯಾಸ್ ಆನ್ ಮಾಡ್ಕೊಳ್ಳೋದಾ ಹೇಗೆ? ಗ್ಯಾಸ್ ಆನ್ ಮಾಡೋದು. ಈಗ ನೀರು ಹಾಕ್ಕೊಳ್ಳುವ ಇದಕ್ಕೆ. ನಾನೊಂದು 1.5 ಬೌಲ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಈಕ್ವಲ್ ಪ್ರಪೋರ್ಷನಲ್ಲಿ ನೀರು 1.5 ಬೌಲ್ ಹಾಕ್ಬೋದು. 1.5 ಬೌಲ್ನಷ್ಟು ನೀರು ಬಿದ್ದರೆ ಸಾಕು. ನಾವು ಯೂಶಲಿ ಇದು ಪುಂಡಿ ಅದಕ್ಕೆ ಮಾಡಿದಾಗೇನೆ ಮಾಡ್ಕೊಳ್ಳೋದು. ಅದಕ್ಕೆ ಮಾಡಿದಾಗೇನೆ. ಇದಕ್ಕೆ ಅದೇ ರವೆಯಲ್ಲಿ ಮಾಡ್ತೀವಲ್ಲ, ಇದು ಹಿಟ್ಟಲ್ಲಿ ನೀರು ಕುದಿವಂತಲ್ವ. ಸರಿ, ಈಗ ನೀರಿಗೆ ಉಪ್ಪು ಹಾಕ್ಕೊಳ್ಳುವ. ಈಗ ಸ್ವಲ್ಪ ಉಪ್ಪು ಹಾಕುವ, ಮತ್ತೆ ಅದು ಗ್ರೇವಿಗೆ ಸ್ವಲ್ಪ ಹಾಕ್ಲಿಕ್ಕೆ ಇರ್ತದೆ. ಈಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಈಗ ಹಿಟ್ಟಿಗೆ ನಾವು ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳುವ. ಇದಕ್ಕೆ ಸ್ವಲ್ಪ ಹಾಕಿ, ಅದಂದ್ರೆ ಗಂಟು ಕಟ್ಟಬಾರ್ದು ಅಂತ. ಇಲ್ಲದ್ರೆ ಈ ರೀತಿ ಮಾಡಿದರೆ ಗಂಟು ಬರೋದಿಲ್ಲ. ಇಲ್ಲದ್ರೆ ನೀರಲ್ಲಿ ಸ್ವಲ್ಪ ಲೋಟದಲ್ಲಿ ನೀರು ಇಟ್ಕೊಂಡು ಅದರಲ್ಲಿ ಮಿಕ್ಸ್ ಮಾಡಿ ಹಾಕ್ಬೋದು. ಹೀಗಾದರೆ ನೋಡಿ, ಈಗ ಸ್ಟಾರ್ಚ್ ಫಾರ್ಮ್ ಆಯ್ತು ಇದರಲ್ಲಿ. ಆ ಸ್ಟಾರ್ಚ್ ಒಟ್ಟಿಗೆ ನಾವು ಯಾವುದನ್ನು ಮಿಕ್ಸ್ ಮಾಡಿದ್ರು ಅದು ಗಂಟು ಬರಲ್ಲ. ನಾವು ರಾಗಿ ಮುದ್ದೆ ಎಲ್ಲ ಮಾಡ್ತೀವಲ್ಲ, ಅವಾಗ ಈ ಮೆಥಡ್ ಫಾಲೋ ಮಾಡ್ತೀವಿ. ಹಾಗೆ ನೋಡಿ, ಎಷ್ಟು ಬೇಸಿಕ್ ಟಿಪ್ಸ್ ಆ್ಯಕ್ಚುಲಿ. ಹೌದು, ಬಟ್ ಎಷ್ಟು ಹೆಲ್ಪ್ಫುಲ್ ಇದು. ಈಗ ನಾವಿದು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳುವ. ಸ್ವಲ್ಪ ಸಿಮ್ ಮಾಡಿ ಗ್ಯಾಸ್. ನೋಡಿ, ಹೀಗೆ ನಾನು 1:1 ಪ್ರಪೋರ್ಷನ್ ಹೇಳಿದೆಲ್ಲ, ಅದೇ ರೀತಿ ಈಗ ಇದು ಕರೆಕ್ಟಾಗಿ
ನೀರು ಸರಿಯಾಗಿದೆ ಇದಕ್ಕೆ. ಹಾಗೊಂದು ವೇಳೆ ನೀರು ಕಮ್ಮಿ ಆದರೆ ನಾವು ಮತ್ತೆ ಮೇಲೆ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ಸ್ಪ್ರಿಂಕಲ್ ಮಾಡ್ಕೊಳ್ಬೋದು. ಇದೀಗ ಚೆನ್ನಾಗಿ ಅಂಟು ಬಂದಿದೆ ಹಾಕೊಳ್ಬೋದಾ ಅಥವಾ ಬಿಸಿನೀರು ಹಾಕೊಳ್ಬೇಕಾ? ತಣ್ಣೀರು ಹಾಕೊಳ್ಬೋದು. ಇಲ್ಲಾಂದರೆ ಇದನ್ನೆಲ್ಲ ಉಂಟಲ್ಲ ನಮ್ಮಮ್ಮ ಅವರೆಲ್ಲ ಅಜ್ಜಿ ಎಲ್ಲ ಮಾಡುವಾಗ ಇದೆಲ್ಲ ಅಕ್ಕಿ ರುಬ್ಬಿ ಅದು ನೀರು ದೋಸೆ ಅದೆಲ್ಲ ಮಾಡಿಕೊಂಡು ಅದನ್ನು ಚೆನ್ನಾಗಿ ಅದನ್ನ ನಾವು ತುಳುವಲ್ಲಿ ಹೇಳೋದಾದ್ರೆ ಮಾಜಾವನು ಅಂತ ಹೇಳ್ತೀವಿ. ಹೌದು, ಹಾಗೆ ಮಾಡಿ ಅದನ್ನ ಅದಕ್ಕೆ ಮೊದಲೆಲ್ಲ ರೆಸಿಪಿ ಮಾಡುವಾಗ ಬೇಡ ಅನ್ಸುತ್ತೆ. ಈಗ ನಾವು ಈ ತರ ಈಸಿ ಎಲ್ಲ ಮಾಡ್ಕೊಂಡ್ರೆ ಎಷ್ಟು ಆರಾಮ್ಸೆ ಎಲ್ಲರೂ ಮಾಡ್ತಾರೆ. ಇದೊಂದು ಸ್ವಲ್ಪ ತಣ್ಣಗಾಗ್ಬೇಕು. ಇದನ್ನ ಇದು ಇವಾಗ ಸ್ವಲ್ಪ ಮುಚ್ಚಿಡುವ ಇದನ್ನ ಸ್ವಲ್ಪ. ಸೊ ಇದನ್ನ ಎಷ್ಟೊತ್ತು ಹೀಗೆ ಮುಚ್ಚಿ ಇಟ್ಕೊಳ್ಬೇಕು? ಇದೊಂದು ಅಂದ್ರೆ ನಾವು ಅದು ಸೆಟ್ ಆಗ್ಲಿಕ್ಕೆ ಅಂತೇಳಿ ಅದು ಮುಚ್ಚಿಡೋದು ಹಾಗೆ. ಅವಾಗ ಇದು ಹಿಟ್ಟಲ್ಲಿ ಮಾಡ್ತಿದ್ರಲ್ಲ ಅವಾಗ ತಳ ಎಲ್ಲ ಹಿಡಿಯೋದಿಲ್ಲ, ಅದು ಎಲ್ಲ ಸರಿಯಾಗಿ ನೀಟಾಗಿ ಮೇಲ್ ಬರ್ತಾ ಇತ್ತು ಹಿಟ್ಟು. ಹಾಗೆ ಮೊದ್ಲಿಂದ ರುಬ್ಬಿ ಮಾಡೋ ಈಗ ನಾವು ಒಂದು ಸ್ವಲ್ಪ ಹೊತ್ತು ಇಡ್ತೀವಿ ಹಾಗೆ. ಅಂದ್ರೆ ಆ ನೀರದು ಸೋಕಾಗ್ಬೇಕು, ಅದು ಸ್ವಲ್ಪ ಹಿಟ್ಟು ಬೇಯ್ಬೇಕು ಅದ್ರೊಳಗೆ. ಹಾಗೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ ಅಷ್ಟೊತ್ತು. ಸರಿ, ಓಕೆ. ಸೊ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಬೋದು. ಒಗ್ಗರಣೆಗೆ ಅಂದ್ರೆ ಏನು, ಬೌಲ ಇನ್ನೊಂದು ಅಥವಾ ಏನು? ಕಡಾಯಿ. ಸೊ ಒಗ್ಗರಣೆಗೆ ಎಣ್ಣೆ ಹಾಕ್ಬೇಕು. ಎಣ್ಣೆ ಬೇಕು. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಇದು ಬ್ರೇಕ್ಫಾಸ್ಟ್ ರೆಸಿಪಿ ಅಲ್ಲ? ಹೌದು. ಹಿಂದಿನ ದಿನ ಮಾಡಿ ಇಟ್ಕೊಂಡ್ರು ಕೂಡ ಏನು ಪ್ರಾಬ್ಲಮ್ ಆಗಲ್ಲ, ಮಾಡಿಡ್ತಾರೆ, ಮಾಡಿ ಇಟ್ಕೊಳ್ಬಹುದು. ಮಾಡ್ತಾರೆ ಅಂದ್ರೆ ಈಚೆ ರೀಜನಲ್ಲಿ ನಾನು ನೋಡಿದಾಗ ಸೌತ್ ಕೆನರಾದಲ್ಲಿ ಇದು ರಾತ್ರಿ ಮಾಡಿ ಬಾಯಿ ಕಟ್ಟಿ ಹೊರಗಿಡ್ತಾರೆ, ಇಬ್ಬನಿಗೆ ಇಡ್ತಾರೆ ಹಳ್ಳಿ ಕಡೆ ಇಟ್ಟು ಬೆಳಿಗ್ಗೆ ಅದು ಕೂಲ್ ಆಗಿರ್ತದೆ ಅದನ್ನ ಕೊಡ್ತಾರೆ. ಈಗ ಎಣ್ಣೆಗಾದ್ರೆ ನಾವು ಸಾಸಿವೆ ಹಾಕೊಳ್ಳುವ. ಸೊ ಇದು ಒಗ್ಗರಣೆಯಲ್ಲಿ ಇದನ್ನೆಲ್ಲ ಮಸಾಲೆ ಮಾಡೋದಕ್ಕಿದೆ. ಮಸಾಲೆ ಅಂದ್ರೆ ಇದಕ್ಕೆ ಕಾಯಿ ಹಾಲು ತೆಗೆದಿಟ್ಕೊಳ್ಬೇಕು, ಹಾಲಲ್ಲೇ ಬೇಯಿಸೋದು ಇದನ್ನ. ಈಗ ಇದು ಉಂಡೆ ಕಟ್ಟಿ ಹಾಲಲ್ಲೇ ಬೇಯಿಸ್ಕೊಳ್ಳೋದು? ಹಾಲಲ್ಲಿ ಬೇಯಿಸೋದು. ಓ, ಹಬೆಯಲ್ಲಿ ಏನು ಬೇಯಿಸ್ಕೊಳ್ಳೋದಿಲ್ಲ, ಹಬೆಯಲ್ಲಿ ಬೇಯಿಸ್ಲಿಕ್ಕೆ ಡೈರೆಕ್ಟ್ ಈ ರೀತಿಯಾಗಿ ಮಾಡ್ಕೊಂಡು ಹಾಲಲ್ಲೇ ಬೇಯಿಸ್ಕೊಳ್ಳುವಂಥದ್ದು. ಸಾಸಿವೆ ಸಿಡಿತಾ ಇದೆ, ಇದಕ್ಕೊಂದು ಸ್ವಲ್ಪ ಉದ್ದಿನ ಬೇಳೆ ಹಾಕೊಳ್ಳೋಣ. ಓಕೆ. ಮತ್ತೆ ಸ್ವಲ್ಪ ಕರಿಬೇವು, ಮೆಣಸಿನಕಾಯಿ, ಸ್ವಲ್ಪ ಖಾರ ಬೇಕಾದರೆ ಒಂದೆರಡು ಹಸಿಮೆಣಸಿನ ಚೂರು ಹಾಕ್ಕೊಳ್ಬೋದು. ಈಗ ಇದಕ್ಕೆ ನೀರುಳ್ಳಿ ಹಾಕುವ. ಓ, ಈರುಳ್ಳಿ ಎಲ್ಲ ಹಾಕಬೇಕು. ಹೌದು, ಇದ್ರದ್ದೇ ಅರೋಮಾ ಅದಕ್ಕೆ ಟೇಸ್ಟ್ ಅನ್ಸದೆ. ಇದು ಹೇಗೆ ಬ್ರೌನಿಶ್ ಬರಬೇಕಾ? ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು. ಹೌದು ನೋಡಿ, ಈಗ ಅದು ಬ್ರೌನ್ ಆಗ್ತಾ ಇದೆ. ಈಗ ನಾವು ಇದಕ್ಕೆ ಕಾಯಿ ಹಾಲು ಸೇರಿಸ್ಕೊಳ್ಳುವ. ಒಗ್ಗರಣೆಗೆ ಹಾಕೊಳ್ಳೋದು. ಹೌದು. ಇದಕ್ಕೆ ನಾನು 1.5 ಬೌಲ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಲ್ಲ, ಹೆಚ್ಚು ಕಮ್ಮಿ ಅಷ್ಟೇ ಕಾಯಿ ತುರಿ ತಗೊಂಡಿದ್ದೆ, 1.5 ಬೌಲ್ನಷ್ಟು. ಹೌದು. ಮತ್ತು ಅದು ರುಬ್ಕೊಂಡು ಹಾಲು ತೆಗೆದಿಟ್ಕೊಂಡಿರೋದು. ಇದು ಸ್ವಲ್ಪ ಕುದಿಲಿ, ಅಷ್ಟರೊಳಗೆ ನಾವು ಉಂಡೆ ಮಾಡ್ಕೊಳ್ಳುವ. ಓಕೆ. ಇದು ಆ ಕಡೆ ಇಡ್ಲಿಯಾ? ಹಾಂ. ಇದು ಸಿಮ್ಮಲ್ಲೇ ಕುದಿಬೇಕು. ಸಿಮ್ಮಲ್ಲಿ ಕುದಿಲಿ, ಅಷ್ಟರೊಳಗೆ ನಮ್ಮ ಬಾಲ್ಸ್ ರೆಡಿ ಆಯ್ತಲ್ಲ. ನನಗೆ ಸ್ವಲ್ಪ ನೀರು ಬೇಕು ಕೈ ಮುಟ್ಕೊಳ್ಳಿಕ್ಕೆ. ಸಾಕಾ? ಸಾಕು. ಸ್ಪ್ಯಾಟುಲ ಕೊಡಿ. ಇದು ಅಂದರೆ ಕಾಯಿ ಹಾಲು ತಿರುಗಿಸ್ತಾ ಇಲ್ಲದಿದ್ದರೆ ಅದು ಒಡೆಯುತ್ತಲ್ವಾ? ಒಡೆಯುತ್ತೆ. ಹೀಗಿದ್ರೆ ಒಡೆಯುತ್ತೆ. ಅದಕ್ಕೆ ನಾವು ಬೆಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು, ಆವಾಗ ಒಡೆಯೋದಿಲ್ಲ. ಓಕೆ ಓಕೆ. ಇದು ಹಿಟ್ಟುಂಟಲ್ಲ, ನಾವು ಜಾಸ್ತಿ ನೀರು ಹಾಕ್ಕೊಂಡು ಉಂಡೆ ಮಾಡಬಾರ್ದು, ಅದು ಬೇಯುವಾಗ ಒಡೆದು ಹೋಗುತ್ತೆ. ಅದಕ್ಕೆ ಇದುಂಟಲ್ಲ ಡೌ ಟೈಟ್ ಆಗಿರಬೇಕು, ಗಟ್ಟಿ ಬೇಕು. ಓಕೆ. ತೀರಾ ತೆಳುವಾದ್ರೆ ಅದರಲ್ಲಿ ಮಿಕ್ಸ್ ಆಗಿ ಹೋಗ್ಬಿಡುತ್ತೆ ಪಾಯಸ.
ಈ ರೀತಿ ಇಷ್ಟು ಗಟ್ಟಿ ಬರಬೇಕು, ಇಷ್ಟು ಗಟ್ಟಿ ಇರಬೇಕು. ಇದನ್ನು ನೋಡಿ ಹೀಗೆ ಒಂದೊಂದು ಬಾಲ್ಸ್ ಮಾಡ್ಕೊಳ್ಬೇಕು. ಓಕೆ ಓಕೆ. ಚಿಕ್ಕದಾದ್ರೆ ಚೆನ್ನಾಗಿರುತ್ತೆ. ಇದು ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಸ್ವಲ್ಪ ಸಿಮ್ಮಲ್ಲಿರಲಿ. ಇದು ಮಕ್ಕಳನ್ನೆಲ್ಲ ಕರೆದು ಮಾಡಿಸ್ಬೋದು. ಸರಿ, ಹಾಗಾದ್ರೆ ನಾನು ಮಾಡಬೇಕು ಅಂತ ಈಗ. ಕರೆಕ್ಟ್. ನಾನು ಈಗ ಸ್ವಲ್ಪ ಕೈ ಜೋಡಿಸಿ ಅಂತ. ಹೌದು, ಮನೆಗೆ ನಾವೆಲ್ಲ ಚಿಕ್ಕವರಿರುವಾಗ ಮಾಡ್ತಿದ್ವಿ. ಏನು ಅಜ್ಜಿ ಏನು ಮಾಡ್ತಾರೆ ರುಬ್ಬದೆಲ್ಲ ಹೆಚ್ಚಾಗಿ ಅಜ್ಜಿನೇ. ಅವಾಗ ಅವ್ರ ಹತ್ರ ಹೋಗಿ ಕೂತ್ಕೊಳ್ತಿದ್ವಿ, ಅಕ್ಕಿ ಬೀಸುವಾಗಲಿ ಅಥವಾ ಈಗ ಅಕ್ಕಿ ರುಬ್ಬುವಾಗ, ಮಜ್ಜಿಗೆ ಕಡಿಯುವಾಗ ಎಲ್ಲ ಅಜ್ಜಿ ಒಟ್ಟಿಗೆ ಇರ್ತಿದ್ವಿ. ಆವಾಗ ಅದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಈಗ ಒಂದು ಸಣ್ಣ ಸಣ್ಣ ಇದು ಕೂಡ ನಮಗೆ ಎಷ್ಟು ಹೆಲ್ಪ್ಫುಲ್ ಅಂತ ಅನ್ಸುತ್ತೆ. ಗೊತ್ತಾಗ್ತಾ ಇದೆ ಯಾರು ಚಿಕ್ಕದು ಮಾಡಿದ್ದು ಯಾರು ದೊಡ್ಡದು ಮಾಡಿದ್ದು ಅಂತ. ಸೊ ಮಾಡಿದ್ರೆ ಬೇಗ ಬೇಗ ಇದು ಕುದೀತಾ ಇದೆ ಅಲ್ಲ, ನಮ್ದು ಈಗ ಬಾಲ್ಸ್ ಕೂಡ ರೆಡಿ ಮಾಡ್ಕೊಂಡಾಯ್ತು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ನಾವಾಗ ಹಿಟ್ಟಿಗೆ ಮಾತ್ರ ಹಾಕ್ಕೊಂಡಿದ್ವಲ್ಲ, ಈಗ ಸ್ವಲ್ಪ ಹಾಕೋದು. ಈಗ ಇದು ಕುದೀತಾ ಇದೆ ಅಲ್ಲ, ಇದರಲ್ಲಿ ಇದನ್ನು ಹಾಕಿ ಬೇಯಿಸ್ಲಿಕ್ಕೆ. ಸೊ ನೀವಾಗ ಇದು ಸ್ವೀಟ್ ಮತ್ತೆ ಖಾರ ಇರುತ್ತೆ ಅಂತ ಹೇಳಿದ್ರಿ. ಸ್ವೀಟ್ ಇಷ್ಟ ಇಲ್ಲ, ಬೇಡ ನನಗೆ ಸ್ವೀಟ್ ಅಂತ ಹೇಳಿದ್ರೆ ಇಷ್ಟನ್ನೇ ಈ ಥರ ಮಾಡ್ಕೊಳ್ಬೋದಾ? ಇಷ್ಟನ್ನೇ ಮಾಡ್ಕೊಂಡು ಚೂರು ಸ್ವಲ್ಪ ಟೇಸ್ಟಿಗೋಸ್ಕರ ಬೆಲ್ಲ ಹಾಕ್ಕೊಳ್ಬೋದು. ಆಗ ಬೇಕಾದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು, ಖಾರ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ. ಹೆಚ್ಚು ಖಾರ ಮಸಾಲೆದಾರ್ ಬರಲ್ಲ, ಬರೀ ಸ್ವಲ್ಪ ಮೈಲ್ಡ್ ಆಗಿರುತ್ತೆ, ಸ್ಪೈಸ್ ಆಗಿರುತ್ತೆ. ಈಗ ಸ್ವಲ್ಪ ಬೇಯಬೇಕು. ಬೆಂದ ನಂತರ ಮತ್ತೆ ಬೆಲ್ಲ ಹಾಕಿದ್ರೆ ಆಯ್ತು ನಮ್ಗೆ ಎಷ್ಟು ಬೇಕು. ಅಂದ್ರೆ ಇದು ಫಸ್ಟ್ ಆಲ್ರೆಡಿ ನೀವು ಸ್ವಲ್ಪ ಅದರಲ್ಲಿ ಬಿಸಿನೀರಲ್ಲಿ ಅದು ತಿರುಗಿಸ್ಕೊಂಡು ಮಾಡಿದಾಗ ಅರ್ಧ ಬೆಂದಿರುತ್ತೆ, ಇದರಲ್ಲಿ ಪೂರ್ತಿ ಬೇಯುತ್ತೆ. ಸೊ ಅದರಲ್ಲಿ ಫಸ್ಟ್ ಬೇಯಬೇಕು. ಸೊ ಇದು ಏನಾದರೂ ಬೇರೆ ಏನಾದರೂ ಸ್ಪೆಷಲ್ ಒಕೇಶನ್ಗೆ ಮಾಡ್ತಾರ ಮಲೆನಾಡಲ್ಲಿ? ಇಲ್ಲ, ಬ್ರೇಕ್ಫಾಸ್ಟ್ಗೆ. ಈಗ ನಾವಿಟ್ಟು ತುಂಬ ಹೊತ್ತಾಯ್ತಲ್ಲ, ಸ್ವಲ್ಪ ನೋಡುವ ಬೆಂದಿದೆಯಾ ಅಂತ ಹೇಳಿ. ಮತ್ತು ಅದು ನಾವು ಅಕ್ಕಿ ಹಿಟ್ಟಿಂದಾಗಿದ್ದರಿಂದ ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಇರುತ್ತೆ. ಸೊ ಒಂದ್ಸಲ ಅದು ಹಾಗೇನೆ ಅದರಲ್ಲೇ ಬೆಂದಿರೋದ್ರಿಂದ ಥಿಕ್ನೆಸ್ ಕೂಡ ಬಂದಿದೆ. ಹೌದು, ಫುಲ್ ಕಂಪ್ಲೀಟ್ ಆದ್ಮೇಲೆ ಉಂಟಲ್ಲ ಚಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಇದಕ್ಕೆ ದಪ್ಪ ಹಾಲೇ ಆಗ್ಬೇಕು ಅಂತ ಇಲ್ಲ. ಇಲ್ಲ ಇಲ್ಲ, ತೆಳು ರುಬ್ಬಿ ಹಾಲು ತೆಗೆದಿಟ್ಕೊಂಡ್ರೆ. ಈಗ ಇದು ಮುಕ್ಕಾಲ್ವಾಸಿ ಬೆಂದಿದೆ. ಈಗ ನಾವು ಬೆಲ್ಲ ಆ್ಯಡ್ ಮಾಡುವ, ನಮ್ಗೆ ಹೇಗೆ ಟೇಸ್ಟ್ ಬೇಕು ಹಾಗೆ. ಇಲ್ಲಿ ಸಾರ್ನಡ್ಡಿ ಅಂತ ಮಾಡ್ತಾರೆ, ಅದು ಈ ರೀತಿಯಾಗಿ ಸ್ವಲ್ಪ ಖಾರ ಸ್ವಲ್ಪ ಸಿಹಿ, ಆ ರೀತಿಯಾಗಿ ಎಕ್ಸಾಕ್ಟ್ ಟ್ರೆಡಿಷನಲ್ ಸಾರ್ನಡ್ಡಿ ಮಾಡೋದು ಅಂತ ಹೇಳಿದ್ರೆ ಆ ರೀತಿಯಾಗಿರುತ್ತೆ. ಸ್ವಲ್ಪ ಖಾರ ಸಿಹಿ. ಈಗ ಬೆಲ್ಲನೂ ಎಲ್ಲ ಕರಗಿದೆ, ಇದು ರೆಡಿ ಆಗಿದೆ ಈಗ. ಓಕೆ, ಈಗ ಬೆಲ್ಲ ಹಾಕಿದ ನಂತರ ಕಲರ್ ಚೇಂಜ್ ಆಯ್ತು. ಇದು ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ಲಿಕ್ಕೆ ಕೊಡಬೇಕು, ಆಗ ಒಂಥರ ಇದು ಟೆಕ್ಸ್ಚರ್ ಚೆನ್ನಾಗಿ ಬಂದಿರುತ್ತೆ. ಬಟ್ ಇದು ಸ್ವಲ್ಪ ಸ್ವೀಟ್ ಅಂಡ್ ಸ್ಪೈಸಿ ಪುಡಿಂಗ್. ಹೌದು, ಇದು ಇವಾಗ ಸಾಕು, ಆಫ್ ಮಾಡ್ಬೋದು. ಒಗ್ಗರಣೆ ಎಲ್ಲ ಫಸ್ಟೇ ಮಾಡ್ಕೊಂಡಿರೋದ್ರಿಂದ ಮತ್ತೆ ಏನು ಬೇಡ. ಹೌದು, ಕಾಯಿ ತುರಿ ಹಾಕೋದು ಅದೆಲ್ಲ ಏನಿಲ್ಲ, ಕಾಯಿ ಹಾಲೆ ಇದ್ರಲ್ಲಿ ಬಂದಿದೆ. ಸೊ ಹಾಗಾದ್ರೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಬೋದು. ಮಲೆನಾಡ ಪುಡ್ಡಿಂಗ್ ಹೇಳ್ಬಹುದು ಅಲ್ವಾ ಹೆಸರು. ಈಗ ನೀವು ಅದನ್ನ ಫ್ಯಾನ್ಸಿಯಾಗಿ ಇದನ್ನ ಹಾಗೆ ಹೇಳಿ ಎಲ್ಲಾದ್ರೂ ರೆಸ್ಟೋರೆಂಟ್ ಅಲ್ಲಿ ನೀವು ಸರ್ವ್ ಮಾಡಿದ್ರೆ, ಓ ಮಲ್ನಾಡ್ ಪುಡ್ಡಿಂಗ್ ಎಷ್ಟು ಟೇಸ್ಟಿ ಆಗಿದೆ ಅಂತ ಹೇಳ್ತಾರೆ. ಸೊ ನಾವೆಲ್ಲ ಹೇಗೆ ಅದನ್ನ ಪ್ರಚಾರ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮಲ್ನಾಡ್ ಪುಡ್ಡಿಂಗ್ ರೆಡಿ. ಸೊ ಮಲ್ನಾಡ್ ಪುಡ್ಡಿಂಗ್ ಹೊಸ ಹೆಸರು, ಬಟ್ ಇದಕ್ಕೆ ಏನ್ ಹೇಳ್ತಾರೆ ಹೇಳಿದ್ರಿ? ಕಾಯಿ ಹಾಲು ಕಡುಬು. ಕಾಯಿ ಹಾಲು ಕಡುಬು. ಸೊ ಯಮ್ಮಿ ಟೇಸ್ಟಿ ಆಗಿರುವಂಥ ಕಾಯಿ ಹಾಲು ಕಡುಬು ಉರ್ಫ್ ಮಲ್ನಾಡ್ ಪುಡ್ಡಿಂಗ್ ತಯಾರಾಗಿದೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕಾಯಿ ಹಾಲು ಕಡುಬು ತಯಾರಿಸೋ ವಿಧಾನ: ಮೊದಲಿಗೆ 1 ಕಪ್ ನೀರನ್ನು ಕುದಿಸಿ, ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು,
ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉದುರಿಸಿ ಕಲಸಿ. ನಂತರ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕಿ ಬೆರೆಸಿ ಬೇಯಿಸಿ. ಆನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿಕೊಂಡು ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಹಸಿಮೆಣಸು, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿಯಿರಿ. ಆನಂತರ ಹಿಟ್ಟಿನ ಸಮ ಪ್ರಮಾಣದಷ್ಟು ತೆಂಗಿನ ಹಾಲು ಹಾಕಿ ಕುದಿಸಿ. ಇನ್ನೊಂದೆಡೆ ಅಕ್ಕಿಯ ಅಂಟನ್ನು ಉಂಡೆ ಕಟ್ಟಿಟ್ಟುಕೊಳ್ಳಿ. ಬಳಿಕ ಕುದಿಯುವ ಹಾಲಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ತಯಾರಿಸಿದ ಉಂಡೆಗಳನ್ನು ಹಾಕಿ ಬೇಯಿಸಿ. ಉಂಡೆಗಳು ಬೆಂದ ನಂತರ ಬೆಲ್ಲ ಹಾಕಿ ಬೇಯಿಸಿಕೊಳ್ಳಿ. ಈಗ ರುಚಿಯಾದ ಕಾಯಿ ಹಾಲು ಕಡುಬು ಸವಿಯಲು ಸಿದ್ಧ. ಹೊಸ ನಾಮಕರಣ ಬಂದಿದೆ, ಮಲ್ನಾಡು ಪುಡ್ಡಿಂಗ್ ಅಂತ ಹೇಳಿ. ಸೊ ಅದೇನೋ ರೆಡಿ ಆಯಿತು. ತಣ್ಣಗಾದ್ಮೇಲೆ ಪುಡ್ಡಿಂಗ್ ಎಲ್ಲ ಆ್ಯಕ್ಚುಲಿ ತಣ್ಣಗಾದ್ಮೇಲೆ ತಿನ್ನಬೇಕು. ಸೊ ಅದು ಕೂಡ ತಣ್ಣಗಾಗ್ತಾ ಇದೆ. ನೆಕ್ಸ್ಟ್ ರೆಸಿಪಿಗೆ ಅವ್ರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳೋಣ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಸೊ ಒಂದಂತೂ ಸೂಪರ್ ಆಗಿರುವಂಥ ಮಲ್ನಾಡ್ ಪುಡ್ಡಿಂಗ್ ಮಾಡಿದ್ವಿ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಉರ್ಫ್ ಯಾವುದು? ಕೋಕಂ ಕಡಿ. ಕೋಕಂ ಕಡಿ. ಸೊ ಹಾಗಾದರೆ ತಡ ಮಾಡೋದೇ ಬೇಡ. ಈಗ ಸಮ್ಮರ್ ಸೀಸನ್, ಸೊ ಶೆಕೆನೂ ಕೂಡ ಅಷ್ಟೇ ತುಂಬ ಜಾಸ್ತಿ ಇದೆ. ಸೊ ಅದಕ್ಕಂತೂ ಸರಿಯಾಗಿರುತ್ತೆ. ಬೇಕು ಗ್ಯಾಸ್ ಆನ್ ಮಾಡಿದ. ಇದು ಒಂದು ಮುಷ್ಟಿಯಷ್ಟು ನಾನು ಕೋಕಮ್ ಸಿಪ್ಪೆ ತಗೊಂಡಿದ್ದೀನಿ. ಇದನ್ನ ಬಿಸಿನೀರಲ್ಲಿ ನೆನೆಸಿಡ್ಬೇಕು. ನೆನೆಸಿಟ್ಟು ಬೇಯ್ಲಿಕ್ಕೆ ಹಾಕಬೇಕು. ಇದು ನಾವು ಹೀಗೆ ಬಿಸಿನೀರಲ್ಲಿ ನೆನೆಸದೇ ಇದ್ರೆ ಉಂಟಲ್ಲ, ಮರ್ತು ಹೋಗಿದ್ರೆ ಹಿಂದಿನ ದಿನ ನೆನೆಸಿದ್ರೆ ಚೆನ್ನಾಗಿ ಅದು ಕಲರ್ ಎಲ್ಲ ಬಿಟ್ಕೊಂಡು ಸರಿಯಾಗಿರುತ್ತೆ. ಮರ್ತು ಹೋದ್ರೆ ನಾವು ಕುಕ್ಕರ್ ಇಡುವಾಗ ಇನ್ನೊಂದು ಕಂಟೈನರಲ್ಲಿ ನೀರು ಹಾಕಿ ಇದನ್ನ ಸಿಪ್ಪೆ ಹಾಕಿ ತೆಗೆದ್ರೆ ತುಂಬಾ ಚೆನ್ನಾಗಿ ನಮಗೆ ಸ್ಟಾಕ್ ಬರುತ್ತೆ. ಓಕೆ ಓಕೆ. ಅಂದ್ರೆ ಅದು ಬೆಂದು ಅದರ ರಸ ಎಲ್ಲ ಪೂರ್ತಿ ಬರಬೇಕು. ಇದು ಮನೇಲೆ ಮಾಡಿದ ಸಿಪ್ಪೆ ಆದ್ರೆ ಚಂದ ಕಲರ್ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಇನ್ನೊಂದು ಚೂರು ನೀರು ಹಾಕಿ ಕುದಿಸೋಣ. ಸಾಕು. ಸೊ ಇದನ್ನ ಎಷ್ಟೊತ್ತು ಬೇಯಿಸ್ಕೊಳ್ಬೇಕಾಗುತ್ತೆ? ಇದೊಂದು 10 to 15 ಮಿನಿಟ್ಸ್ ಕುದಿಬೇಕು ಚೆನ್ನಾಗಿ. ಅಂದ್ರೆ ಅದರ ಪೂರ್ತಿ ಎಕ್ಸ್ಟ್ರಾಕ್ಟ್ ಎಲ್ಲ ಸಿಗಬೇಕು. ಹೌದು. ಈ ಒಂದು ರಸ ಈ ರೀತಿಯಾಗಿ ನಾವು ತೆಗೆದ್ರೆ ಅದನ್ನ ನಾವು ಸ್ಕ್ವಾಶ್ ಕೂಡ ಮಾಡ್ಕೊಳ್ಬಹುದು. ಅದು ಫ್ರೂಟ್ಸ್ ಅಲ್ಲಿ ಸ್ಕ್ವಾಶ್ ಮಾಡೋದು. ಇದು ಕೋಕಮ್ದು ಇದರಿಂದ ಕೂಡ ಮಾಡ್ತಾರಲ್ಲ. ಇದರದ್ದು ಅಂದ್ರೆ ಫ್ರೆಶ್ ಫ್ರೂಟ್ ಇರತ್ತಲ್ಲ, ಅದನ್ನ ಕಟ್ ಮಾಡ್ಬೇಕು. ಕಟ್ ಮಾಡಿ ಅದು ಕಪ್ ಸಿಗತ್ತಲ್ಲ ನಮ್ಗೆ, ಪಲ್ಪ್ ತೆಗೆದು ಆ ಕಪ್ಸ್ ಅಲ್ಲಿ ಎಲ್ಲ ಶುಗರ್ ಫಿಲ್ ಮಾಡಿ ಎಲ್ಲ ನಾವು ಇಡ್ಲಿ ಇಡ್ತೀವಲ್ಲ ಆ ತರ ಒಂದು ಬೌಲಲ್ಲಿ ಇದು ಟ್ರೇಲಿಟ್ಟು, ಟ್ರೇ ಅಂದ್ರೆ ಈ ತರ ಕಡಾಯಿಲಿಟ್ಟು ಅದಕ್ಕೆ ಮುಚ್ಚಳ ಹಾಕ್ಬೇಕು. ಮುಚ್ಚಳ ಅಂದ್ರೆ ಬಟ್ಟೆ ಕಟ್ಟಬೇಕು. ಆಮೇಲೆ ಅದನ್ನ ಬಿಸಿಲಲ್ಲಿ ಇಡ್ಬೇಕು. ಒಂದು 3-4-5 ದಿವಸ ಚೆನ್ನಾಗಿ ಬಿಸಿಲಿದ್ರೆ ಒಂದು 3 ಬಿಸಿಲು ಸಾಕಾಗತ್ತೆ. ಅದೆಲ್ಲ ಈ ತರ ಇದ್ರಲ್ಲಿ ಅಲ್ಲ, ಇದ್ರ ಬೆಂಕಿಯಲ್ಲಿ ಏನು ಮಾಡೋದಿಲ್ಲ. ಅದೇ ಸನ್ಲೈಟ್ ಅಲ್ಲೇ ಇದಾಗ್ಬೇಕದು. ಅದು ಫುಲ್ ಅದು ಎಕ್ಸ್ಟ್ರಾ ಎಲ್ಲ ಸಿಗತ್ತೆ ನಮ್ಗೆ. ಒಂದೊಂದು ದಿನಕ್ಕೂ ಒಂದೊಂದು ಕಲರ್ ಚೇಂಜ್ ಆಗ್ತಾ ಆಗ್ತಾ ಲಾಸ್ಟ್ ದಿನ ಒಳ್ಳೆ ಕಲರ್ ಬರುತ್ತೆ. ಈಗಂತೂ ಕೆಲವರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಬರುತ್ತೆ ನೋಡಿ, ಸೆಕೆ ಗುಳ್ಳೆ ಬರುತ್ತೆ. ಮತ್ತು ಮುಟ್ಟಿದಲ್ಲೆಲ್ಲ ಕೆಲವರು ಹೀಗೆ ಪಿತ್ತ ಜಾಸ್ತಿ ಆದರೆ ದಪ್ಪ ಆಗುತ್ತೆ. ಈ ಚಿಕನ್ ತಿಂದು ಇದಾಗೋದುಂಟು. ಮತ್ತು ಕೆಲವೆಲ್ಲ ಈ ಬೇರೆ ತರಕಾರಿಗಳಿಂದನೂ ಆ ಥರ ಎಲ್ಲ ಅಲರ್ಜಿಸ್ ಬರ್ತದೆ ಈಗ ಸಮ್ಮರಲ್ಲಿ. ಅದಕ್ಕೆಲ್ಲ ಇದು ತುಂಬ ಒಳ್ಳೆ ರೆಮಿಡಿ. ವೆರಿ ನೈಸ್. ಕುದಿ ಬರ್ತಾ ಇದೆ, ತೆಗಿಲ? ತೆಗೀರಿ. ಆಲ್ಮೋಸ್ಟ್ ಬಿಟ್ಕೊಂಡಿದೆ. ನಾವೀಗ ಅದನ್ನು ಸೋಸ್ಕೊಳ್ಳುವ. ಆಫ್ ಮಾಡಲಾ? ಆಫ್ ಮಾಡಿ. ನೆಕ್ಸ್ಟ್ ಇನ್ನೊಂದ್ಸಲ ಕುದಿಸ್ಬೇಕಾಗತ್ತೆ. ಬೆಲ್ಲ ಹಾಕಿ ಮತ್ತೊಮ್ಮೆ ಕುದಿಸ್ಕೊಳ್ಳಿ. ಹೌದು. ಓಕೆ. ಸೊ ಗ್ಯಾಸ್ ಆನ್ ಮಾಡಲಿಯಾ? ಹಾಂ.
ಅದಕ್ಕಿನ್ನೂ ನೆಕ್ಸ್ಟ್ ಬೆಲ್ಲನಾ? ಹಾಂ, ಇದಕ್ಕೆ ಬೆಲ್ಲ ಹಾಕೋದು ಈಗ. ನಾನು ಹೇಳಿದಾಗೆ ಇದು ಅಂಗಡಿಯಿಂದ ತಂದಿರೋದ್ರಿಂದ ಸ್ವಲ್ಪ ಕಲರ್ ಕಮ್ಮಿ ಇದೆ ಮತ್ತು ಹುಳಿನೂ ಕಮ್ಮಿ ಇರ್ಬೋದು. ಹಾಗೆ ನಾವು ನೋಡಿಕೊಂಡು ಬೆಲ್ಲ ಆ್ಯಡ್ ಮಾಡಬೇಕಾಗತ್ತೆ. ಈಗ ನಾನು ಸ್ವಲ್ಪ 1-2 ಕಪ್ಪಿಗೆ ಆಗೋಷ್ಟು ಹಾಕ್ತಾ ಇದ್ದೀನಿ. ಇಫ್ ಸಪೋಸ್ ನಮಗೆ ಈಗ ಕಲರ್ ಬೇಕಾದರೆ ಕೆಲವರು ಆ್ಯಡ್ ಮಾಡ್ತಾರೆ, ಆದರೆ ಅಗತ್ಯ ಬರೋದಿಲ್ಲ. ಆದರೆ ಹುಳಿ ಕಮ್ಮಿ ಆಯಿತು ಅಂತ ಹೇಳಿದರೆ ನಾವು ಅದನ್ನು ಹೇಗೆ? ಹುಳಿ ಕಮ್ಮಿ ಆದರೆ ನಾವು ಸಿಪ್ಪೆ ಒಂದ್ಸಲ ಮಾಡೋಕೆ ಗೊತ್ತಾಗತ್ತಲ್ಲ, ನೆಕ್ಸ್ಟ್ ಮಾಡುವಾಗ 1-2 ಸ್ವಲ್ಪ ಸಿಪ್ಪೆಯನ್ನೇ ಜಾಸ್ತಿ ಹಾಕಬೇಕು. ಸೊ ಬೇರೆ ಏನು ಇದು ಇಲ್ಲ, ಹುಳಿ ರಸ ಅದೆಲ್ಲ ಹಾಕಿಲ್ಲ. ಉಪ್ಪು ಹಾಕಿದೆ, ಬೆಲ್ಲ, ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಇದು ಬೆಲ್ಲ ಕರಗುವಷ್ಟು ಇದು ಕುದೀಲಿ. ಮತ್ತು ಇದಕ್ಕೊಂದು ಒಗ್ಗರಣೆ ಹಾಕ್ಕೊಳ್ಬೇಕು. ಇದೀಗ ಮಾಡಿಟ್ಟು ಮತ್ತೆ ನೆಕ್ಸ್ಟ್ ಡೇನು ಯೂಸ್ ಮಾಡ್ಕೊಳ್ಬೋದು. ಎಷ್ಟು ದಿನ ಹಾಗಾದ್ರೆ ಇಟ್ಕೊಳ್ಬೋದು? ಇಡ್ಬೋದು, 2 ದಿವಸ ಕುಡಿಬೋದು. 2 ದಿನಕ್ಕಾಗುತ್ತೆ. ಬಟ್ ಕುದಿಸಿ ಪದೇ ಕುದಿಸ್ತಾ ಇರ್ಬೇಕಾ ಹೇಗೆ? ಕುದಿಸ್ಬೇಕಂತ ಇಲ್ಲ. ಇವತ್ತು ಮಧ್ಯಾಹ್ನಕ್ಕೆ ಮಾಡಿದ ರಾತ್ರಿಗೂ ತಗೊಳ್ಬೋದು. ಮತ್ತೆ ನಾಳೆ ಬೆಳಿಗ್ಗೆ ಒಂದ್ಸಲ ಬಿಸಿ ಮಾಡಿ ಇಟ್ಕೊಂಡು ತಣ್ಣಗೇನೆ ಇದನ್ನ ಇದು ಅಲ್ಲ ಹೊರಗೆ ಇಟ್ಟರೆ ಇನ್ನೊಂದ್ಸಲ ಬಿಸಿ ಮಾಡ್ಕೊಳ್ಬೋದು. ಬೇಕಾದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಅಲ್ಲ, ನಾನಂದ್ರೆ ಇದು ಬಿಸಿಯಾಗಿ ತಗೊಳ್ಬೇಕಾ ಅಥವಾ ತಣ್ಣಗಿದ್ರು ಸಹ ಆಗುತ್ತಾ ಹೇಗೆ? ಇದು ಸ್ವಲ್ಪ ಬಿಸಿ ಇರುತ್ತೆ, ಬಿಸಿ ಮಾಡ್ಕೊಂಡು ವಾಮ್ ಇದ್ದಿರುತ್ತೆ. ಈಗ ಬೆಲ್ಲನೂ ಕರಗ್ತು, ನಾವಿನ್ನು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇಷ್ಟೇ? ಓ, ಸೊ ಜಟ್ಪಟ್ ಅಂತ ಆಗುತ್ತೆ. ಸೊ ಇಷ್ಟು ಕುದಿ ಬಂದ್ರೆ ಆಯ್ತು, ಇನ್ನು ಕುದಿಬೇಕದು? ಬೇಡ, ಸಾಕಷ್ಟೇ ಕುದಿ. ಬೆಲ್ಲ ಕರಗಿದ್ರೆ ಆಯ್ತು. ಹಾಗಾದ್ರೆ ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಗ್ಗರಣೆ ಇಟ್ಕೊಳ್ಳಿ. ಒಗ್ಗರಣೆಗೆ ಅಂದರೆ ಆಯಿಲ್ ಬೇಕೇ ಬೇಕು. ಅದುವೇ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಕಾಯುವಾಗ ನಾವು ಸಾಸಿವೆ ಹಾಕ್ಕೊಳ್ಬೇಕು. ಮತ್ತು ಈ ಬೆಳ್ಳುಳ್ಳಿ ಉಂಟಲ್ಲ, ಈ ರೀತಿ 1-2 ಫ್ಲೇಕ್ಸ್ ತಗೊಂಡಿದ್ದೀನಿ ಅಷ್ಟೇ. ಈ ಥರ ತೆಳ್ಳಗೆ ಸ್ಲೈಸ್ ಮಾಡ್ಕೊಳ್ಬೇಕು. ತುಂಬ ತೆಳ್ಳಗೆ ಬರಬೇಕು. ಅದು ನಾವು ಕುಡಿಯುವಾಗ ಉಂಟಲ್ಲ, ಅದು ಹಾಗೆ ಚಂಕ್ಸ್ ಹಾಗೆ ಸಿಗಬೇಕು. ಮತ್ತು ನಾವು ಏನು ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಅಂದರೆ ಈಗ ಇಂಗ್ ಬೇಕಾದರೂ ಇಂಗ್ ಹಾಕ್ಕೊಳ್ಬೋದು, ಅಥವಾ ಜೀರಾ ಹಾಕ್ಬೋದು. ಹಾಗೆ ಅದು ಕೂಡ ಎಲ್ಲ ಇದಲ್ವ, ಒಳ್ಳೇದಲ್ವ ಜೀರಾ ಎಲ್ಲ. ಇದು ಆಫ್ ಮಾಡುವ. ಇದೇ ಬಿಸಿಯಲ್ಲಿ ಹಾಕೊಳ್ಳೋದ? ಅದೇ ಬಿಸಿ ಸಾಕಾಗತ್ತೆ. ಈಗ ಇದಕ್ಕೆ ನಾನು ಇದು ಫ್ಲೇಕ್ಸ್ ಹಾಕ್ತೀನಿ. ಒಂದೆರಡು ಕರಿ ಲೀವ್ಸ್ ಹಾಕುವ. ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಬಿಟ್ಟರೆ ಸಾಕು. ಫ್ಲೇಕ್ಸ್ ಮಾತ್ರ? ಫ್ಲೇಕ್ಸ್ ಮಾತ್ರ ಸಾಕು. ಅದರ ಖಾರ ಬರುತ್ತೆ? ಹೌದು. ಓಕೆ ಓಕೆ. ಸ್ವಲ್ಪ ಜೀರಾ ಪೌಡ್ರ್ ಹಾಕುವ. ಇದೆಲ್ಲ ಸ್ವಲ್ಪ ಗಾರ್ನಿಷ್ ಟೈಪ್ ಅಷ್ಟೇ. ಈಗ ನಾವು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಹಾಕ್ಲಾ? ಹಾಕಿ. ಮುಚ್ಚಿಡ್ಬೇಕಾ ಹೇಗೆ? ಬೇಡ, ಇನ್ನು ಕಪ್ಪಿಗೆ ಡೈರೆಕ್ಟ್ ಸರ್ವ್ ಮಾಡ್ಕೊಳ್ಳೋದು. ಇಟ್ಸ್ ರೆಡಿ ಟು ಸರ್ವ್. ಹಾಂ. ಜೀರ್ಣಕ್ರಿಯೆಗೆ ಉತ್ತಮ ಅಂತ ಹೇಳಿದ್ರೆ ಸ್ವಲ್ಪವೇ. ಸ್ವಲ್ಪ. ಕೋಕಮ್ ಕಡಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಕೋಕಮ್ ಕಡಿ ನಾನು ಯೂಶ್ವಲಿ ಅದೊಂದು ಯಾವುದೋ ಒಂದು ಮೂವಿಯಲ್ಲಿ ಒಂದು ಸಾಂಗ್ ಇದೆ, ಅದರಲ್ಲಿ ಕೋಕಮ್ ಕಡಿ ಪಿಲವಂಗ ಅಂತ ಇದೆ ಅಂತ ಗೊತ್ತಾಯಿತು ಈಗ. ಥ್ಯಾಂಕ್ ಯು. ಸೊ ಗೋನ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಕೋಕಮ್ ಕಡಿ. ಆ್ಯಕ್ಚುಲಿ ಸಮರ್ ಸೀಸನ್ಗೆ ಕೋಕಮ್ ಅಥವಾ ಪುನರ್ಪುಳಿ ಹೇಳಿ ಮಾಡಿಸಿರುವಂಥದ್ದು. ಅದರಲ್ಲಿ ನೀವು ಅದನ್ನು ಜ್ಯೂಸಾಗಿ ಆದರೂ ಕೂಡ ಮಾಡ್ಕೊಳ್ಬೋದು, ಈ ರೀತಿಯಾಗಿ ಕಡಿಗೆ ಆದ್ರೂ ಕೂಡ ಮಾಡ್ಕೊಳ್ಬೋದು. ಬಟ್ ಈಗ ತಯಾರಿಸಿರುವಂಥದ್ದು ಕೋಕಮ್ ಕಡಿ. ಹೇಗೆ ತಯಾರಿಸೋದು ತಗೊಂಡು ನೋಡಿ. ಕೋಕಮ್ ಕಡಿ ತಯಾರಿಸೋ ವಿಧಾನ: ಮೊದಲಿಗೆ 1 ಮುಷ್ಟಿಯಷ್ಟು ಕೋಕಮ್ ಅಥವಾ ಪುನರ್ಪುಳಿಯನ್ನು ಬಿಸಿ ನೀರಿನಲ್ಲಿ ನೆನೆಸಿಟ್ಟುಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿಕೊಳ್ಳಿ. ಆನಂತರ ಸೋಸಿಕೊಂಡು ಮತ್ತೆ ಪುನಃ ಸೋಸಿದ ನೀರನ್ನು ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ.
ಕೊನೆಯಲ್ಲಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ತೆಳುವಾಗಿ ಹೆಚ್ಚಿದ ಬೆಳ್ಳುಳ್ಳಿ, ಕರಿಬೇವು, ಚಿಲ್ಲಿ ಫ್ಲೇಕ್ಸ್, ಜೀರಿಗೆ ಪುಡಿ ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ರುಚಿಯಾದ ಆರೋಗ್ಯಕ್ಕೆ ಉತ್ತಮವಾದಂತಹ ಕೋಕಂ ಕಡಿ ರೆಡಿ. ಎಸ್ ಮೇಡಮ್, ಸೊ ಫಸ್ಟ್ ಈಗ ನಾವು ಯಾವುದನ್ನು ಟೇಸ್ಟ್ ನೋಡೋದು? ಫಸ್ಟ್ ಇದು ಟೇಸ್ಟ್ ಮಾಡಬೇಕು. ಇದು ಹೇಗಿದ್ರು ಜೀರ್ಣಕ್ರಿಯೆಗೆ ಅಲ್ಲ? ಹೌದು. ತಗೊಳ್ಳಿ. ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಂತ ಹೇಳಿದ್ರಿ, ಹಾಗೇ ಬಂದಿದೆ. ಸ್ವೀಟ್ ಇಷ್ಟಪಡೋರು ಈ ಥರ ತುಂಬ ಸ್ವೀಟ್ ಹಾಕ್ಕೊಳ್ಬೋದು, ಇಲ್ಲದಿದ್ರೆ ಸ್ವಲ್ಪ ಕಮ್ಮಿ ಬೇಕು ಅಂತಂದರೂ ಕಮ್ಮಿ ಹಾಕ್ಕೊಳ್ಬೋದು. ಬಟ್ ಇದು ತೀರಾ ಸ್ವೀಟ್ ಇಲ್ಲ. ಈ ಸ್ವೀಟ್ನೆಸ್ ಮತ್ತು ಇದು ಖಾರ ಹೇಗಿದೆ ಅಂತ ಹೇಳಿದ್ರೆ, ಮೊದಲೆಲ್ಲ ಈ ಸಜ್ಜಿಗೆ ಮಾಡ್ತಾ ಇದ್ರು, ಅದರಲ್ಲಿ ಆ ಸ್ವೀಟ್ ಮತ್ತು ಖಾರ ಹೇಗೆ ಬ್ಯಾಲೆನ್ಸ್ ಇರುತ್ತೋ ಆ ರೀತಿಯಾಗಿ ಬ್ಯಾಲೆನ್ಸ್ ಬಂದಿದೆ. ಸೊ ಲೈಟ್ ಖಾರ, ಲೈಟ್ ಸ್ವೀಟ್, ತುಂಬ ಚೆನ್ನಾಗಿದೆ. ವೆರಿ ನೈಸ್. ಬೆಳಿಗ್ಗೆಗೆ ಅಂತೂ ಒಳ್ಳೆ ಹೆವಿ ಬ್ರೇಕ್ಫಾಸ್ಟ್ ಆಗುತ್ತೆ ಅಲ್ವಾ? ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಸೊ ಇದು ತಗೊಳ್ಳಿ. ಸೊ ಅದು ಈಗ ಸ್ವಲ್ಪ ಸಿಪ್ ಕುಡಿತೀನಿ, ಆಮೇಲೆ ಅದನ್ನೆಲ್ಲ ಪೂರ್ತಿ ತಿಂದು ಇದನ್ನು ಫುಲ್ಲಾಗಿ ಕುಡಿ. ವಾವ್. ಬೆಳ್ಳುಳ್ಳಿದು ಕ್ರಂಚಿ ಫ್ಲೇಕ್ಸ್ ಸಿಗ್ತಾ ಇದೆ ಅಲ್ಲ? ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಹಾಗೆ ಕುಡಿತಾ ಇದ್ರೆ ಬಹುಶಃ ಊಟ ಮಾಡಿದ ನಂತರ ಇದಕ್ಕೆ ಅಂತಲೇ ಸ್ವಲ್ಪ ಜಾಗ ಇಟ್ಕೊಳ್ಬೋದು. ಹೌದು, ತುಂಬ ಟೇಸ್ಟಿ ಆಗಿದೆ, ವೆರಿ ಟೇಸ್ಟಿ. ಥ್ಯಾಂಕ್ ಯು ಮೇಡಮ್. ಸೊ ಎರಡೂ ಕೂಡ ಯಾವುದು ಹೆಚ್ಚು ಯಾವುದು ಕಮ್ಮಿ ಅಂತ ಇಲ್ಲ, ಬಟ್ ಇದು ಹುಳಿ ಸಿಹಿ ಒಂಥರ ಬ್ಯಾಲೆನ್ಸ್, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ನನಗಂತೂ ಎರಡು ರೆಸಿಪಿನೂ ಕೂಡ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ಪ್ರತಿ ಸರಿ ಬಂದಾಗಲೂ ಕೂಡ ಇದೇ ರೀತಿ ಒಳ್ಳೆ ಟೇಸ್ಟಿ ರೆಸಿಪಿ ಹೇಳ್ಕೊಡ್ತೀರಿ, ಈಸಿಯಾಗಿ ಕೂಡ ಮಾಡ್ಕೊಳ್ಬೇಕು. ಆ ರೀತಿಯಾಗಿ ಇದು ಹಳೆ ಕಾಲದ ರೆಸಿಪಿ ಆದರೂ ಕೂಡ ಈಸಿಯಾಗಿ ಮಾಡ್ಕೊಳ್ಳೋದನ್ನು ಹೇಳ್ಕೊಟ್ರಿ. ಇಂಥದ್ದೇ ಇನ್ನಷ್ಟು ರೆಸಿಪೀಸ್ ಬಂದು ನಮಗೆ ಹೇಳ್ಕೊಡ್ತಾ ಇರಿ. ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇನ್ನಷ್ಟು ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ನಮಗೆ ಬಂದು ಹೇಳ್ಕೊಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಆಹಾ, ಇಂಥ ಟೇಸ್ಟಿ ರೆಸಿಪೀಸ್ ಎರಡೂ ಕೂಡ ಈಸಿಯಾಗಿದೆ, ಬಟ್ ಟೇಸ್ಟ್ ಮೈಂಡ್ ಬ್ಲೋಯಿಂಗ್. ಸೊ ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.